ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಅರೆ ಮರ್ಲೇರ್ ಚಿತ್ರದ ನಂತರ ತೆಲಿಕೆದ ಬುಲ್ಲಿ ದೇವದಾಸ್ ಕಾಪಿಕಾಡ್ ಏರಾ ಉಲೇರ್ಗೆ ಚಿತ್ರ ನಿರ್ದೇಶಿಸಿ ತೆರೆ ಮೇಲೆ ತಂದಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್, ರಶ್ಮಿಕಾ ಮತ್ತು ಆದ್ಯ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಏರಾ ಉಳ್ಳೇರ್ಗೆ ಚಿತ್ರ ಹಾರರ್ ಕಾಮಿಡಿ ಫಿಲ್ಮ್. ಕಾಮಿಡಿ ಪಾತ್ರದಲ್ಲಿ ದೇವದಾಸ್ ಕಾಪಿಕಾಡ್ನ ಒಟ್ಟಿಗೆ ಸತೀಶ್ ಬಂದಲೆ, ಸಾಯಿ ಕೃಷ್ಣ ಹಾಗೂ ಸಂದೀಪ್ ಶೆಟ್ಟಿ ಅವರು ಸಾಥ್ ನೀಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಚಿತ್ರ ಕಾಮಿಡಿಯಲ್ಲಿ ಸಾಗ್ತದೆ. ಸೆಕೆಂಡ್ ಹಾಫ್ ಅಲ್ಲಿ ಚಿತ್ರ ಸ್ಟೋರಿ ಜೊತೆ ಸ್ವಲ್ಪ ಕಾಮಿಡಿಯನ್ನು ಇರ್ತದೆ. ಒಂದೊಳ್ಳೆಯ ಎಂಟರ್ಟೈನ್ಮೆಂಟ್ ಫಿಲ್ಮ್ ದೇವದಾಸ್ ಕಾಪಿಕಾಡ್ ಅವರು ನೀಡಿದ್ದಾರೆ. ಈ ಚಿತ್ರದ ಕಾಮಿಡಿಗೆ ಸ್ಟಾರ್ಸ್ ನೀಡುವುದಾದ್ರೆ 4 ಸ್ಟಾರ್ಸ್ ನೀಡಬಹುದು. ಅಂದ್ರೆ ಒಳ್ಳೆ ಅದ್ಭುತವಾಗಿ ಕಾಮಿಡಿ ಪಾತ್ರವನ್ನು ನೀಡಿದ್ದಾರೆ. ಹಾಗೂ ಈ ಚಿತ್ರದ ಸ್ಟೋರಿ ಒಂದು ಎವರೇಜ್ ಸ್ಟೋರಿ. ಈ ಸ್ಟೋರಿಗೆ ಒಂದು ಸ್ಟಾರ್ಸ್ ನೀಡುವುದಾದ್ರೆ 3 ಸ್ಟಾರ್ಸ್ ನೀಡಬಹುದು. ಒಂದು ಎವರೇಜ್ ಸ್ಟೋರಿ, ಅಷ್ಟೊಂದು ಎಫೆಕ್ಟಿವ್ ಸ್ಟೋರಿ ಅಲ್ಲ, ಒಂದು ಹಾರರ್ ಸ್ಟೋರಿ ಅಂತಾನೆ ಹೇಳ್ಬಹುದು. ಹಾಗೂ ಒಂದು ಎಂಟರ್ಟೈನ್ಮೆಂಟ್ ಫಿಲ್ಮ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾನ್ಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.